ಎಲ್ಲ ಮಾಧ್ಯಮದ ಮಿತ್ರರಿಗೆ ಹಿಂದೂ ಸಂಗಮ ಆಯೋಜನಾ ಸಮಿತಿ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಮಾಡ್ತಾಯಿದ್ದೇವೆ. ಹಿಂದೂ ಸಂಗಮ ಆಯೋಜನಾ ಸಮಿತಿಯ ಅಧ್ಯಕ್ಷರಾಗಿ ಶ್ರೀ ಲಕ್ಷ್ಮೀಕಾಂತ ಆಚಾರ್ಯರು, ಕಾರ್ಯದರ್ಶಿಯಾಗಿ ಅಶೋಕ್ ಕುಂಬಳೆ, ನಾನು ಸಂಪರ್ಕ ಪ್ರಮುಖಾಗಿ ಸಂತೋಷ್ ಬೋನಂತಾಯ, ಉಪಾಧ್ಯಕ್ಷರಾಗಿ ಸಚಿದಾನಂದ್. ತಂಡ ದೊಡ್ಡ ನಾಟ್ಯ ತಂಡ ಉಂಟು. ಇದು ಹಿಂದೂ ಸಂಗಮ ಎಂತ ಅಂತ ಹೇಳ್ತೇನೆ, ಅದು ಈ ಸಂಘದ 100ನೇ ವರ್ಷದ ಪ್ರಯುಕ್ತ, ಅವರಿಂದ ಪ್ರೇರಿತ. ಇದು ಅವರ ಆಯೋಜಿಸುವ ಕಾರ್ಯಕ್ರಮ ಅಲ್ಲ, ದಯವಿಟ್ಟು ಇದು ನಮ್ಮ ಕಮ್ಯುನಿಟಿಯಿಂದಲೇ ನಮಗೆ ನಾವು ಎಲ್ಲ ಒಟ್ಟಿಗೆ ಸೇರಿ ಆಯೋಜನೆ ಮಾಡುವಂಥ ಒಂದು ಕಾರ್ಯಕ್ರಮ ನಮ್ಮ ಜನರ ಮಧ್ಯದಲ್ಲಿ. ಇದರ ಮೂಲತತ್ವ ಎಂತ ಅಂತ ಹೇಳಿದರೆ ಪಂಚಪರಿವರ್ತನೆ ಅಂತ ಹೇಳಿ ಒಂದು ಇದನ್ನು ಕೊಟ್ಟಿದ್ದಾರೆ ನಮಗೆ, ಕಾನ್ಸೆಪ್ಟನ್ನು. ಪಂಚಪರಿವರ್ತನೆಯಲ್ಲಿ ಮೊದಲನೇದಾಗಿ ಸಮರಸತೆ ಅಂದರೆ ಈಗ ಇತ್ತೀಚೆಗೆ ಸ್ವಲ್ಪ ಈ ಜಾತಿ ಮತಭೇದ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ. ನಾವು ಅದನ್ನೆಲ್ಲ ಮರೆತು ಒಟ್ಟಿಗೆ ಬಾಳುವಂಥ ಒಂದು ಕಾನ್ಸೆಪ್ಟನ್ನು ನಾವು ಜನರಿಂದಲೇ ಅದನ್ನು ಹೇಗೆ ನಾವು ಅದನ್ನು ಮೂಡಿಸಿ ಹೇಗೆ ತರುವುದು ಅಂತ ಹೇಳಿ ಒಂದು ಹೇಳುವಂಥ ವಿಷಯ. ಮತ್ತು ಪರಿಸರ ಸಂರಕ್ಷಣೆ ಬಹಳ ಒಂದು ಮುಖ್ಯವಾದಂಥ ವಿಷಯ. ಎಲ್ಲ ಲೆವೆಲ್ಗಳಲ್ಲಿ, ಗೌರ್ಮೆಂಟ್ ಲೆವೆಲ್ಗಳಲ್ಲೇ ಆಗಲಿ, ಸಿಟಿ ಲೆವೆಲಲ್ಲೇ ಆಗಲಿ, ಕಾರ್ಪೊರೇಷನ್ ಲೆವೆಲಲ್ಲಾಗಲಿ, ಮುನ್ಸಿಪಾಲ್ಟಿ ಲೆವೆಲಲ್ಲಾಗಿ, ನಮ್ಮ ಪ್ರತಿಯೊಬ್ಬ ಸಿಟಿಸನ್ನ ಲೆವೆಲ್ನಲ್ಲಿ ಸಹ, ನಾಗರಿಕನ ಲೆವೆಲಲ್ಲಿ ಸಹ ನಾವು ಅದನ್ನು ಮಾಡುವಂಥ ಒಂದು ವಿಷಯವನ್ನು, ಅದನ್ನು ನಾವು ಹೇಗೆ ಅದನ್ನು ಪ್ರಮೋಟ್ ಮಾಡೋದು ಅಂತ ಹೇಳಿ ಅದರ ವಿಷಯ. ಕಸತ್ಯಾಜ್ಯ ಆಗಲಿ, ಬರೀ ಮುನ್ಸಿಪಾಲ್ಟಿಯ ಮೇಲೆ ನಾವು ಹೊರೆ ಹಾಕಿದರೆ ಸಾಕಾಗೋದಿಲ್ಲ. ನಮ್ಮ ಕಡೆಯಿಂದಲೂ ನಾವು ಅದಕ್ಕೆ ಸಂಯೋಜನೆ ಕೊಡಬೇಕು. ಕಸ ಬಿಸಾಡೋದ್ರಲ್ಲಿ ಆಗಲಿ, ಕಸ ವಿಭಜನೆ ಮಾಡೋದ್ರಲ್ಲಿ ಆಗಲಿ, ಅಥವಾ ನಮ್ಮ ಪರಿಸರವನ್ನೇ ನಾವು ಮಾಲಿನ್ಯ ಮಾಡದೆ ನಾವು ಹೇಗೆ ನಮ್ಮ ಜೀವನವನ್ನು, ದಿನನಿತ್ಯದ ಜೀವನವನ್ನು ಹೇಗೆ ಮುಂದುವರಿಸುವುದು ಅಂತ ಹೇಳಿ ಇದರ ಪ್ರೇರಣೆಯನ್ನು ಒಂದು ಕೊಡುವಂಥ ಒಂದು ವಿಷಯ. ಆಮೇಲೆ ಕುಟುಂಬ ಪ್ರಬೋಧನೆ ಅಂತ ಹೇಳಿದರೆ, ನಮ್ಮ ಸೊಸೈಟಿಯ ಫಸ್ಟ್ ಯೂನಿಟ್, ಮೊದಲನೆಯ ಒಂದು ಇದು ಅಂತ ಹೇಳಿದರೆ ಕುಟುಂಬ. ಈ ಕುಟುಂಬದೊಳಗೆ ನಮ್ಮ ಭಾರತೀಯತೆಯನ್ನು ಹೇಗೆ ತರೋದು ಅಂತ ಹೇಳಿ. ಭಾರತೀಯತೆ ಅಂತ ಹೇಳಿದರೆ ಹಲವು ಅರ್ಥಗಳು ಬರ್ತದೆ. ನಾವು ಅದನ್ನು ಹೇಗೆ ಅಂತ ಹೇಳೋದು ಅಂತ ಹೇಳಿದರೆ, ನಮ್ಮ ಸಂಸ್ಕೃತಿಯನ್ನು ಆಧುನಿಕತೆಯಿಂದಲೇ ಹೇಗೆ ಅದನ್ನು ನಮ್ಮ ಕುಟುಂಬದಲ್ಲಿ ಅಳವಡಿಸಿಕೊಳ್ಳಬಹುದು ಅಂತ ಹೇಳಿ. ನಮ್ಮ ಸಿವಿಲೈಸೇಷನಲ್ ಡಿಜನರೇಷನ್ ಆಗದೆ ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳಿಗೆ ಪರಂಪರೆ, ನಮ್ಮ ಇದನ್ನೆಲ್ಲ ದಿನನಿತ್ಯದ ಜೀವನದ ಇದನ್ನು ಹೇಗೆ ನಡೆಸೋದು ಅಂಥೇಳಿ ನಮ್ಮ ಕುಟುಂಬದಲ್ಲಿ ಅದನ್ನು ಹೇಗೆ ಮಾಡೋದು ಅಂತ ಹೇಳುವಂಥ ಒಂದು ವಿಷಯ. ಅದರ ನಂತರ ಸ್ವದೇಶಿ ಜೀವನ ಶೈಲಿ. ಈಗ ಮೇಕ್ ಇನ್ ಇಂಡಿಯಾ ಅಂತ ಹೇಳಿ ನಮ್ಮ ಒಂದು ಇದನ್ನು ಕರೆ ಕೊಟ್ಟಿದ್ದಾರೆ ಪ್ರಧಾನಿಗಳು. ಆತ್ಮನಿರ್ಭರ್ ಭಾರತ್ ಅಂತ ಹೇಳಿ ಅದರಲ್ಲಿ ನಮ್ಮ ಸಂಯೋಜನೆ ಏನು ಮಾಡ್ಬೋದು, ನಮ್ಮಿಂದ ಒಬ್ಬ ನಾಗರಿಕನಾಗಿ ಆತ್ಮನಿರ್ಭರ್ ಭಾರತ್. ಈಗಾಗಲೇ ನಮಗೆ ಇತ್ತೀಚೆಗೆ ಒಂದು 6 ತಿಂಗಳಲ್ಲಿ ನಾವು ಅದರ ಪ್ರಾಮುಖ್ಯತೆಯನ್ನು ಬಹಳ ಮಟ್ಟಿಗೆ ನಾವು ಅದನ್ನು ನೋಡಿದ್ದೇವೆ. ಅಮೇರಿಕದ ಟ್ಯಾರಿಫ್ ವಾರ್, ಟ್ರೇಡ್ ವಾರ್, ಮತ್ತು ಇದೆಲ್ಲ ನಮಗೆ ಅಂತಾರಾಷ್ಟ್ರೀಯ ಒತ್ತಡಗಳು ಹೆಚ್ಚಾಗುವಾಗ ನಮಗೆ ಅದರ ಇಂಪಾರ್ಟೆನ್ಸ್ ನಮಗೆ ಗೊತ್ತಾಗ್ತಾ ಉಂಟು, ಈ ಸ್ವದೇಶೀಯತೆ ಇಂಪಾರ್ಟೆನ್ಸ್. ಸೊ ಅದನ್ನು ನಮ್ಮ ಲೆವೆಲ್ನಲ್ಲಿ ನಾವು ಹೇಗೆ ಅದನ್ನು ಮಾಡ್ಬೋದು ಅಂತ ಹೇಳುವಂಥ ಒಂದು ವಿಷಯ. ಹಾಗೂ ನಮ್ಮ ನಾಗರಿಕ ಕರ್ತವ್ಯ, ನಾವು ಒಂದು ನಾಗರಿಕರಾಗಿ ಸಮಾಜದಲ್ಲಿ ಹೇಗೆ ನಾವು ವರ್ತಿಸಬೇಕು ಅಂತ ಹೇಳುವಂಥ ಒಂದು ವಿಷಯವನ್ನು, ಅದನ್ನು ಹೇಗೆ ಇದು ಮಾಡೋದು ಅಂಥೇಳಿ. ಟ್ರಾಫಿಕ್ಕಲ್ಲಿ ಆಗಲಿ, ಒಂದು ಪಬ್ಲಿಕ್ ಪ್ಲೇಸಿನಲ್ಲಿ ಆಗಲಿ, ಒಂದು ಕ್ಯೂ ಅಲ್ಲಿ ಹೇಗೆ ಬಿಹೇವ್ ಮಾಡಬೇಕು, ಟ್ರಾಫಿಕ್ಕಲ್ಲಿ ಹೇಗೆ ಬಿಹೇವ್ ಮಾಡಬೇಕು, ನಾವು ಸಮಾಜದಲ್ಲಿ ಹೀಗೆ ನಮ್ಮ ಆಗು ಹೋಗುಗಳು ಹೇಗಿರಬೇಕು ಅಂತ ಹೇಳುವಂಥ ಒಂದು ವಿಷಯ. ಇದು ನಮ್ಮ ಸಾಮಾಜಿಕತೆಯ ಒಂದು ಕರ್ತವ್ಯ, ನಾವು ಹೇಗೆ ಇದು ಮಾಡಬೇಕು ಅಂತೇಳಿ ಇದನ್ನು ನಾವು ಪ್ರಮೋಟ್ ಮಾಡುವಂಥದ್ದು. ಇದಕ್ಕೆ ಅಂತ ಹೇಳಿ ನಮ್ಮ ನಗರದ ವ್ಯಾಪ್ತಿ ಒಂದು 6 ಇದನ್ನು ಮಾಡಿದ್ದೇವೆ. 8 ವಸತಿಗಳನ್ನು ನಾವು ಮಾಡಿದ್ದೇವೆ. ಆ ವಸತಿಗಳಲ್ಲಿ ಇದನ್ನು ಜನರೇ ಅವರೇ, ಆ ವಸತಿಯಲ್ಲಿ ಆ ಏರಿಯಾದಲ್ಲಿ ಇರುವಂಥ ಜನರೇ ಅದನ್ನು ಸೇರಿ ಈ ಕಾರ್ಯಕ್ರಮವನ್ನು ಮುಂದೂಡುವಂಥ ಒಂದು ಕಾರ್ಯಕ್ರಮ. ಬೇರೆ ಯಾರು ಇದರಲ್ಲಿ ಹೊರಗಿನವರು ಬಂದು ಅದರಲ್ಲಿ ಭಾಗವಹಿಸುವಂಥ ಒಂದು ಸನ್ನಿವೇಶ ಏನಿಲ್ಲ. ನಮ್ಮ ನಗರದವರೇ ಇದನ್ನು ನಿರ್ವಹಿಸುವಂಥದ್ದು. ಸೊ ಈ ವಸತಿಗಳ ವಿಷಯ ನಿಮಗೆ ಅಶೋಕ್ ಕುಂಬಳೆಯವರು ಮುಂದಿನ ಇದನ್ನು ಕೊಡ್ತಾರೆ, ಮಾಹಿತಿಯನ್ನು ಕೊಡ್ತಾರೆ. ನಾವು ಮಾತನಾಡುವ ನುಡಿಯಲ್ಲಿ ಹೇಳೋದಿದ್ದರೆ ಬೂತ್ ವಯಸ್ಸು ಅಂತ ಹೇಳ್ತಾರೆ, ಹಾಗೆ ಉಪವಸತಿ ಅಂತ ಇದೆ. ಕೆಲವು ಉಪವಸತಿಗಳು ಸೇರಿ ವಸತಿಯಿಂದ ಮಾಡುವುದು. 8 ವಸತಿಗಳು ಪುತ್ತೂರು ನಗರದಲ್ಲಿದೆ. ಆ 8 ವಸತಿಗಳಲ್ಲಿ 8 ಕಾರ್ಯಕ್ರಮ.
ಇದು ರಾಷ್ಟ್ರದಾದ್ಯಂತ ನಡೆಯುವಂಥದ್ದು, ಬರೀ ಪುತ್ತೂರು ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಪ್ರತಿ ವಸತಿಗಳಲ್ಲಿ ಈ ಹಿಂದೂ ಸಂಗಮ ನಡೀತಾ ಇದೆ. ಪುತ್ತೂರಿನಲ್ಲಿ ಹೇಗಾಗ್ತದೆ ಅಂತ ಹೇಳಿದರೆ, ಬಲ್ನಾಡು, ಕರ್ಕುಂಜ, ಬಪ್ಪಳಿಗೆ, ತೆಂಕಿಲ, ಉರುಳಾಂಡಿ, ಪಂಚವಟಿ ವಟಾರ ಸೇರಿ ಅದೊಂದು ಉಳ್ಳಾಲ್ತಿ ವಸತಿ ಅಂತ. ಆ ಉಳ್ಳಾಲ್ತಿ ವಸತಿಯಲ್ಲಿ ಜನವರಿ 25ರಂದು ಸಾಯಂಕಾಲ 3:30ಕ್ಕೆ ಸರಿಯಾಗಿ ನರೇಂದ್ರ ಪದವಿ ಪೂರ್ವ ಕಾಲೇಜು ತೆಂಕಿಲಲ್ಲಿ ನಡೆಯುತ್ತೆ. ಅದೇ ರೀತಿ ವಿವೇಕ ವಸತಿ ಅಂತ ಪಡ್ಡಾಯೂರು, ಕಲ್ಲೇಗ, ಶೇವಿರೆ, ರಕ್ತೇಶ್ವರಿ ವಠಾರ, ಪೆರಿಯತ್ತೋಡಿ, ಕರ್ಮಲ ಈ ಭಾಗದವರು ವಿವೇಕ ವಸತಿ ಅಂತ. ಇವರು ಸಂಜೆ 4 ಗಂಟೆಗೆ ಜನವರಿ 26ರಂದು ಅಲ್ಲ ವಿವೇಕ ವಸತಿ ಪಡ್ಡಾಯೂರಲ್ಲೂ ವಿವೇಕ ವಸತಿಯಲ್ಲಿ ಬರುವಂಥದ್ದು. ಹಾಂ, ವಿವೇಕ ವಸತಿ ಪಡ್ಡ ಅದರಲ್ಲಿ ಗೊತ್ತಿರ್ಬೋದು. ವಿವೇಕ ವಸತಿ ಅಂತ ಬೇರೆ ಅದು ಜನವರಿ 26ರಂದು ಸಂಜೆ 4 ಗಂಟೆಗೆ ವಿವೇಕಾನಂದ ಕಾನೂನು ಮಹಾವಿದ್ಯಾಲಯದಲ್ಲಿ ನಡೆಯುತ್ತೆ. 4 ಗಂಟೆಗೆ ಕಾರ್ಯಕ್ರಮ ಆದರೂ ಸಹಜ ಅವರೊಂದು ಮೆರವಣಿಗೆಯಲ್ಲಿ ನೆಹರು ನಗರದಿಂದ ಮೆರವಣಿಗೆ ಮೂಲಕ 3 ಕಡೆಯಿಂದ ಮೆರವಣಿಗೆ ಬರ್ತದೆ. ಅದು ಜಂಟಿಯಾಗಿ ಕಾನೂನು ಮಹಾವಿದ್ಯಾಲಯಕ್ಕೆ ಬರ್ತದೆ. ಅದೇ ರೀತಿ ಕೃಷ್ಣನಗರ ವಸತಿ ಅಂತೇಳಿ ಬೀರಿಗ, ಬೀರ್ನಹಿತ್ಲು, ಕೆಮ್ಮಾಯಿ, ತಾರಿಗುಡ್ಡೆ, ಸಾಲ್ಮರ, ಕೆರೆಮೂಲೆ ಈ ಭಾಗದವರಿಗೆ ಕೃಷ್ಣನಗರ ವಸತಿ ಅಂತ. ಜನವರಿ 26ಕ್ಕೆ ಸಂಜೆ 4 ಗಂಟೆಗೆ ಶ್ರೀ ವಿಷ್ಣು ಮಂಟಪ ಕೆಮ್ಮಾಯಿಯಲ್ಲಿ ನಡೆಯುತ್ತೆ. ಅಲ್ಲಿ ಕೂಡ ಕೃಷ್ಣನಗರದಿಂದ ಒಂದು ಮೆರವಣಿಗೆಯಲ್ಲಿ ಸಭಾಮಂಟಪಕ್ಕೆ ಬರ್ತಾರೆ. ಆಮೇಲೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಅದೇ ವಿನಾಯಕ ವಸತಿ ಅಂತ ಜಿಡೆಕಲ್ಲು, ಬೆದ್ರಳ, ಮರಿಲ್, ಸಂಜಯ ನಗರ, ಕೆಮ್ಮಿಂಜೆ, ಕೂರ್ನಡ್ಕ ಈ ಭಾಗದವರಿಗೆ ವಿನಾಯಕ ವಸತಿ ಅಂತ. ಅದು ಫೆಬ್ರವರಿ 1ಕ್ಕೆ ಸಂಜೆ 4 ಗಂಟೆಗೆ ಸರಿಯಾಗಿ ಷಣ್ಮುಖ ಸುಬ್ರಹ್ಮಣ್ಯ ಮಹಾವಿಷ್ಣು ಸಭಾಭವನ ಕೆಮ್ಮಿಂಜೆಯಲ್ಲಿ ನಡೆಯಲಿಕ್ಕುಂಟು. ಅದೇ ರೀತಿ ಕೇಶವ ವಸತಿ ಅಂತ ಇದು ಬನ್ನೂರು, ಹಾರಾಡಿ, ಕರ್ಮಲ, ಬನ್ನೂರು ಶಾಲೆ ವಠಾರದಲ್ಲಿ ನೀರ್ಪಾಜೆ ಮತ್ತು ಕುಂಟ್ಯಾನ, ನೆಕ್ಕಿಲ, ಆನೆ ಮಜಲ, ಪಡೀಲು ಈ ಭಾಗದವರಿಗೆ ಕೇಶವ ವಸತಿಯಿಂದ. ಇವರು ಸಾಯಂಕಾಲ 4 ಗಂಟೆಗೆ ಫೆಬ್ರವರಿ 1ಕ್ಕೆ ಶ್ರೀ ಶಿವಪಾರ್ವತಿ ಮಂದಿರ, ಅಯೋಧ್ಯೆ ನಗರದಲ್ಲಿ ಕಾರ್ಯಕ್ರಮ ಸಂಯೋಜನೆ ಮಾಡಿದ್ದಾರೆ. ಅದೇ ರೀತಿ ಮಾಧವ ವಸತಿ ಅಂತ ಅದು ಕೂಡ ಫೆಬ್ರವರಿ 1ಕ್ಕೆ ಸಂಜೆ 4 ಗಂಟೆಗೆ. ಅದರಲ್ಲಿ ಮಚ್ಚಿಮಲೆ, ಬೀರಮಲೆ, ಪರ್ಲಡ್ಕ, ಸಾಮೆತಡ್ಕ, ಕಲ್ಲಾರೆ, ದರ್ಬೆ ಈ ಭಾಗದವರಿಗೆ ಮಾಧವ ವಸತಿ ಅಂತೇಳಿ ಇದು ಶ್ರೀ ರಾಘವೇಂದ್ರ ಮಠದ ಸಭಾಭವನದಲ್ಲಿ ನಡೆಯುತ್ತದೆ. ಹಾಗೆ ಯಾದವ ವಸತಿ ಇದು ಫೆಬ್ರವರಿ 1ನೇ ತಾರೀಕಿಗೆ ಸಂಜೆ 4 ಗಂಟೆ ನಡೆಯುವಂಥದ್ದು. ಮುಕ್ರಂಪಾಡಿ, ಮೊಟ್ಟೆ ತಡ್ಕ, ಸಂಪ್ಯ, ನೈತಾಡಿ ಈ ಭಾಗದವರಿಗೆ ಯಾದವ ವಸತಿ ಅಂತ. ಇದು ಸುಭದ್ರ ಕಲ್ಯಾಣ ಮಂಟಪದಲ್ಲಿ ಮುಕ್ರಂಪಾಡಿಯಲ್ಲಿ ನಡೆಯುವಂಥದ್ದು ಫೆಬ್ರವರಿ 1ಕ್ಕೆ. ವಿದ್ಯಾರಣ್ಯ ವಸತಿ ಬೊಳ್ವಾರು, ಪಡಿಲು, ದೇವಿಬೆಟ್ಟ, ಕೊಂಬೆಟ್ಟು, ಸೂತ್ರಬೆಟ್ಟು, ನೆಲ್ಲಿಗಟ್ಟೆ ಇವರು ವಿದ್ಯಾರಣ್ಯ ವಸತಿಯವರು. ಫೆಬ್ರವರಿ 1 ತಾರೀಕಿಗೆ ಸಂಜೆ 4:30ಕ್ಕೆ ಸರಿಯಾಗಿ ಸುಕೃತೀಂದ್ರ ಸಭಾಭವನ ವೆಂಕಟರಮಣ ದೇವಸ್ಥಾನದಲ್ಲಿ ನಡೀತದೆ. ಅವರು ಮಾಲಿಂಗೇಶ್ವರ ದೇವಸ್ಥಾನದಿಂದ ಒಂದು ಮೆರವಣಿಗೆಯಲ್ಲಿ ಬಂದು ಕಾರ್ಯಕ್ರಮ ಪ್ರಾರಂಭ ಮಾಡೋದು. ಇದಿಷ್ಟು 8 ವಸತಿಗಳು. ನಾನೀಗ ಹೇಳಿದ ಹೆಸರುಗಳೆಲ್ಲ ಉಪವಸತಿಗಳು ಅಂತ ನಾವು ನಿರ್ಣಯ ಮಾಡಿದಂಥ ಹಿರಿಯರು. ಇದೀಗ ಅದೆಷ್ಟು ಉಪವಸತಿಗಳು ಸೇರಿ ಒಂದು ವಸತಿ ಅಂತ ಆಗುತ್ತೆ. ಆ ವಸತಿಯಲ್ಲಿ ಪುತ್ತೂರು ನಗರದಿಂದ 8 ಕಡೆಯಲ್ಲಿ ನಡೀತದೆ, ಗ್ರಾಮಾಂತರದಲ್ಲಿ ಬೇರೆ ನಡೀತದೆ. ಇದು ಈ ನಗರ ವಸತಿ 8 ವಸತಿಯಲ್ಲಿ ನಡೆಯುವಂಥ ಕಾರ್ಯಕ್ರಮಗಳ ಜವಾಬ್ದಾರಿ ಈ ವಸತಿಯ ಮೂಲಕ ಆಗ್ತದೆ. ಆದರೆ ನಡೆಯುವಂಥದ್ದೆಲ್ಲ ಆಯಾ ವಸತಿಯವರನ್ನು ನೋಡಿಕೊಳ್ಳುವಂಥದ್ದು ಒಟ್ಟು ವ್ಯವಸ್ಥೆ ಕೂಡ. ಅದರಲ್ಲಿ ಹೇಗಿರ್ತದೆ ಅಂತ ಹೇಳಿದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಳ್ಬೋದು ಅವರು, ಕೆಲವರು ಇಟ್ಕೊಳ್ತಾರೆ. ಕೆಲವರಿಗೆ ಊರಲ್ಲಿ ಗಣ್ಯ ವ್ಯಕ್ತಿಗಳು ಏನಾದ್ರು ಸಾಧಕರಿದ್ದರೆ ಅವರಿಗೆ ಸನ್ಮಾನ ಮಾಡುವಂಥದ್ದು. ಮತ್ತು ಗೋಪೂಜೆ, ನಮ್ಮ ಭಾರತೀಯ ಸಂಸ್ಕೃತಿ ಎಂತೆಲ್ಲ ಉಂಟು ಅದನ್ನು ಅವರ ಕಾರ್ಯಕ್ರಮದಲ್ಲಿ ಜೋಡಿಸ್ಕೊಳ್ಬೋದು. ವಿಶೇಷ ಸಾಧಕರು ಮಾಡಿ ಸಮಾಜ ಸೇವೆ ಮಾಡಿದವರಿದ್ದಾರೆ, ಅವರನ್ನು ಸನ್ಮಾನ ಮಾಡ್ಬೋದು. ಆ ರೀತಿ ಆಯಾ ಪ್ರದೇಶದವರು ಅದನ್ನು ಅಳವಡಿಸ್ಕೊಂಡಿದ್ದಾರೆ. ದಿಕ್ಸೂಚಿ ಭಾಷಣ ಅಂತ ಹೇಳಿದರೆ ನಾವು ಎಲ್ಲ ಕಡೆಗೆ 20 ನಿಮಿಷದ ಭಾಷಣ ಇರ್ತದೆ. ಮತ್ತು ವಿಷಯದಲ್ಲೇ ಅವರು ಮಾತಾಡ್ತಾರೆ. ನಮ್ಮ ಆಚಾರ ವಿಚಾರಗಳು ಹೇಗಿರಬೇಕು, ಉದಾಹರಣೆಗೆ ಹೆಲ್ಮೆಟ್ ಕಡ್ಡಾಯ ಅಂತ ಸರ್ಕಾರ ಮಾಡಿದೆ, ನಾವು ಅದನ್ನು ಅನುಸರಿಸಬೇಕು. ಅದೇ ಸೀಟ್ ಬೆಲ್ಟ್ ಹಾಕಬೇಕು, ಅದು ಕಾನೂನು ಇರುವಂಥದ್ದು. ಆ ಕಾನೂನೆಲ್ಲ ನಾವು ಜಾರಿ ಮಾಡಬೇಕು ಅಂತ ಸಮಾಜಕ್ಕೆ ತಿಳಿಪಡಿಸುವಂಥ ಒಂದು ಕಾರ್ಯಕ್ರಮ. ಅದೇ ರೀತಿ ಎಲ್ಲ ಅವರು ಹೇಳಿದ 5 ಪಂಚಪರಿವರ್ತನೆಗಳನ್ನು ಹೇಳಿದ್ರಲ್ಲ, ಅದನ್ನು ಸಮಾಜಕ್ಕೆ ಪ್ರಸ್ತುತಪಡಿಸಬೇಕು, ಜನರ ಗಮನಕ್ಕೆ ಬರಬೇಕು ಎಂಬುದಕ್ಕೆ ಜಾಗೃತಿ ವಹಿಸುವಂಥ ಈ ದೇಶಾದ್ಯಂತ ನಡೀತಾ ಉಂಟು. ಪಂಚಪರಿವರ್ತನೆ ಸಬ್ಜೆಕ್ಟ್ ಇದೆಯಲ್ಲ, ಅದು ತುಂಬ ಡೀಪ್ ಆಗಿರುವ ಸಬ್ಜೆಕ್ಟ್ಗಳು. ಕಲಿಸುವಂಥ ಸಂಪೂರ್ಣದಲ್ಲಿ ತುಂಬ ಸ್ಟಡಿ ಮಾಡಿದವರ ಅಲ್ಲ. ಯಾಕೆ ಹೇಳಿದ್ರೆ ನಮ್ಮನೆಗೆ ಹಿಂದೂ ಸಂಗಮ ಅಂತ ಈ ಕಾರ್ಯಕ್ರಮ ಇರ್ತಾವಲ್ಲ, ಔಟ್ಡೋರ್ ಅಲ್ಲೆಲ್ಲ ಅವರ ಸಬ್ಜೆಕ್ಟ್ ಇದಿರಲಿಲ್ಲ. ಧಾರ್ಮಿಕವಾಗಿ ಅಥವಾ ಸಂಘಟನಾತ್ಮಕವಾಗಿ ವಿಶೇಷ ಸಂಘಟನೆ ಕೂಡ
ಧರ್ಮದ ಒಳಗಿನ ಒಗ್ಗಟ್ಟಿನ ಬಗ್ಗೆ ಜಾಸ್ತಿ ಮಾತಾಡೋದು. ಬಟ್ ಇದು ಕೌಟುಂಬಿಕ, ಪರಿಸರ, ಸಾಮರಸ್ಯ, ಪ್ರಬೋಧನೆ, ಸ್ವದೇಶಿ, ಇದೆಲ್ಲ ಸ್ವಲ್ಪ ಡೀಪ್ ಸಬ್ಜೆಕ್ಟ್. ಅವರು ಹೇಳಿದ್ರು ಸಂಘದ 100ನೇ ವರ್ಷಕ್ಕೆ ಸಮಾಜದಲ್ಲಿ ಪರಿವರ್ತನೆ ತರಬೇಕು, ಸಮಾಜದಲ್ಲಿ ಜಾಗೃತಿ ಆಗಬೇಕು, ಜನರು ಕಾನೂನು ಮೀರಿ ಯಾವುದಕ್ಕೂ ಹೋಗಬಾರ್ದು. ಎಲ್ಲವೂ ಈಗ ಕುಟುಂಬ ಪ್ರಬೋಧನ ಅಂತೇಳಿ ಕುಟುಂಬದಲ್ಲಿ ನಾವೀಗೆಲ್ಲ ಕುಟುಂಬ ದೂರ ಮಾಡ್ತಾಯಿದ್ದೇವೆ, ಸಂಬಂಧ ಹಾಳು ಕಳೆದುಕೊಳ್ತಾ ಇದ್ದೇವೆ. ಅದಕ್ಕೆ ಸಂಬಂಧ ಉಳಿಸ್ಕೊಳ್ಬೇಕಾದ್ರೆ ಯಾವ ರೀತಿ ಮಾಡಬೇಕು ಆ ರೀತಿ ಕೂಡ ಜಾಗೃತಿ ಬೆಳೆಸುವಂಥ ತುಂಬ ಡೀಪಾಗಿ ಹೋಗುವಂಥ ವಿಷಯ ಅಲ್ಲ. ನಾವು ಒಂದು ನಾಗರಿಕನಾಗಿ ನಾವೆಲ್ಲ ಏನು ಮಾಡ್ಬೋದು ಅಂತ ನಾವು ತುಂಬ ಅದನ್ನು ನಮ್ಮ ದಿನನಿತ್ಯದ ಆಚರಣೆಗಳಲ್ಲಿ ನಾವು ಮಾಡುವ ಕೆಲಸಗಳಲ್ಲಿ ಇದನ್ನು ಹೇಗೆ ಅಳವಡಿಸಿಕೊಳ್ಬೋದು ಅಂತ. ಈ ಕಸ ಸಂಗ್ರಹಕ್ಕೆ ಮನೆಗೆ ಬರ್ತಾರೆ, ಒಬ್ಬ ನಾಗರಿಕ ದಾರಿ ಬದಿಯಲ್ಲಿ ಬಿಸಾಡ್ತಾ ಇದ್ದೇವೆ. ಅದಕ್ಕೆ ಸ್ವಲ್ಪ ಜಾಗೃತಿ ಮಾಡ್ಬೋದು. ಅದು ನಾವು ಸಮಾಜದಿಂದ ನಾಗರಿಕರು ಮಾಡಬೇಕಾದನ್ನು ಮತ್ತೊಮ್ಮೆ ನೆನಪಿಸುವಂಥ ಕಾರ್ಯಕ್ರಮ. ನೀವು ಹೇಳಿದಾಗೆ ಭಾಷಣ ಮಾಡಲಿಕ್ಕೆ ಬರುವವರು ಅದರಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಸ್ವಲ್ಪ ಎಕ್ಸ್ಪರ್ಟಿನವರೇ ಇರ್ತಾರೆ. ಹೌದು, ನೀವು ಹೇಳಿದಾಗೆ ಅದು ಅವರಿಗೆ ಗೊತ್ತಿರಬೇಕು. ಅವರು ಅದನ್ನು ಅಧ್ಯಯನ ಮಾಡ್ತಾರೆ. ಅವರಿಗೆ ಇದಕ್ಕೋಸ್ಕರ ಒಂದು 2-3 ಅಭ್ಯಾಸಗಳಾಗಿದೆ, ಪ್ರಶಿಕ್ಷಣ ಆಗಿದೆ. ಏನೆಲ್ಲ ಹೇಳಬೇಕು, ಏನು ಹೇಳಬಾರ್ದು ಅಂತ ಹೇಳೋ ಬಗ್ಗೆ ಪ್ರಶಿಕ್ಷಣ ಕೂಡ ಆಗಿದೆ. ತುಂಬ ಡೀಪಾಗಿ ಅದರ ನಾಲೆಜ್ ಇರುವವರೇ ಬರ್ತಾರೆ. ಈಗ ಹಿಂದೂಗಳ ಒಗ್ಗಟ್ಟು ಎಲ್ಲ ಕಡೆ ಆಗ್ತದೆ, ಆದರೆ ಊಟದ ವ್ಯವಸ್ಥೆಯಲ್ಲಿ ಮಾತ್ರ ಆಗುವುದಿಲ್ಲ. ಅದಕ್ಕೆ ನೀವು ಕೇಳುವ ಪ್ರಶ್ನೆ ಸರಿ ಇದೆ. ನಾವು ಈ ಕಾರ್ಯಕ್ರಮದಲ್ಲಿ ಒಂದು ಯೋಚನೆ ಮಾಡಿದ್ದೇವೆ, ಸಾಮರಸ್ಯ ಕೂಡ ನಮ್ಮದೊಂದು ಭಾಗ. ಸಾಮರಸ್ಯದ್ದು ಕೂಡ ಒಂದು ಪಂಚಪರಿವರ್ತನೆಯಲ್ಲಿ ಅದು ಒಂದು ಅಂಶ ಇದೆ. ಹಾಗೆ ನಮ್ಮ ಕಾರ್ಯಕ್ರಮಗಳಲ್ಲಿ ಬಹುತೇಕ ಕಾರ್ಯಕ್ರಮಗಳಲ್ಲಿ ಉಪಹಾರದ ವ್ಯವಸ್ಥೆ ನಾವು ಜೋಡಿಸಿಕೊಂಡಿದ್ದೇವೆ. ಹೇಗೆ ಮಾಡ್ತೇವೆ ಅಂತ ಹೇಳಿದರೆ, ಮನೆಗಳಿಂದ ಅಲ್ಲಿ ಉಪಹಾರ ಅವರ ಅಡಿಗೆ ಮನೆಯಲ್ಲಿ ಅವರೇ ತಯಾರು ಮಾಡಿ, ನಾವು ಇಲ್ಲಿ ಜಾತಿ ಭೇದಗಳಿಲ್ಲದೆ ಅವರು ಒಂದು ಪಾತ್ರೆ ಇಟ್ಟಿರ್ತೇವೆ. ಆ ಪಾತ್ರೆಗೆ ತಂದು ಹಾಕಿ ಅಲ್ಲಿನ ನಾವು ಉಪಹಾರ ಸ್ವೀಕಾರ ಮಾಡುವ ಪ್ರಯತ್ನ ಮಾಡ್ತೇವೆ. ಇದು ಅವರ ಅಲ್ಲ, ಇದು ನಾವು ಮನಪರಿವರ್ತನೆ ಮಾಡಬೇಕೆ ಹೊರತು ನಮ್ಮಿಂದ ಫೋರ್ಸಿಬಲಿ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ಸಣ್ಣ ಸಣ್ಣ ಪ್ರಯತ್ನಗಳು ಹೌದು. ಇದಾದ ಮೇಲೆ ಇನ್ನು ಜಾತಿ ಪ್ರಮುಖರೊಟ್ಟಿಗೆ ಕೂತು ಸಂವಾದಗಳು ಇದೆಲ್ಲ ನಡೀತದೆ. ಅದು ಈ ನಾಡಿನ ಕಾರ್ಯಕ್ರಮದಲ್ಲಿಲ್ಲ. ಜಾತಿ ಪ್ರಮುಖರನ್ನು ಒಟ್ಟಿಗೆ ಸೇರಿಸಿ ಸಂವಾದ, ಅವರೊಟ್ಟಿಗೆ ಚರ್ಚೆಗಳು, ಹೇಗೆ ಇದನ್ನು ಸರಿ ಮಾಡಬೇಕು, ಒಟ್ಟು ಹಿಂದೂ ಸಮಾಜ ಹೇಗೆ ಒಟ್ಟಿಗಿರಬೇಕು, ತುಂಬ ಪ್ರಯತ್ನಗಳಾಗ್ತಾಯಿದೆ. ಸಣ್ಣ ಮಟ್ಟಿನ ಪ್ರಯತ್ನಗಳು ಸಣ್ಣ ರೀತಿಯಲ್ಲಿ ಆಗ್ತಾಯಿದೆ. ಇದು ಎಲ್ಲಿಯೂ ಹೊರಗೆ ಚರ್ಚೆ ಆಗದ ವಿಷಯ ಇದು. ಯಾಕಂದರೆ ಇದು ಹೊರಗೆ ಹೋಗಿ ಅಲ್ಲಿ ಗಲಾಟೆ ಆಗಬಾರ್ದು. ಸಣ್ಣ ರೀತಿಯಲ್ಲಿ ಮುಗಿಸಬೇಕು, ಇದನ್ನು ಒಳ್ಳೆ ರೀತಿಯಲ್ಲಿ ಮುಂದೆ ತಗೊಂಡು ಹೋಗಬೇಕು. ತುಂಬ ಪರಿವರ್ತನೆ ಆಗಿದೆ. ನೀವು ಹೇಳುವಂಥ ವಿಷಯ ದೇವಸ್ಥಾನದ ಆಡಳಿತದಿಂದ ಅದು ಬರಬೇಕಾದಂಥ ಒಂದು ವಿಷಯ. ನಾವು ಮಾಡುವಂಥದ್ದು ಸಾಮಾಜಿಕ ಒಬ್ಬ ಅಲ್ಲ, ಹೌದು, ಖಂಡಿತ. ಹಿಂದುತ್ವ ಅಂತ ಬಂದಾಗ ಮೊದಲು ಆಗಬೇಕಾದ್ರೆ ಹಿಂದೂಗಳ ಒಳಗೆ ಸಾಮಾಜಿಕ ಒಗ್ಗಟ್ಟು 100ಕ್ಕೆ 100 ಇದಕ್ಕೆ ಬೇಕಾಗಿ ಅಲ್ಲ, ಇದಕ್ಕೆ ಮಟ್ಟದಲ್ಲಿ ಆಗಿಲ್ಲ. ಅದು ಖಾಲಿ ಪಂಕ್ತಿಯ ಭೇದಕ್ಕೆ ಅಷ್ಟೇ ಅಲ್ಲ, ಅದರಲ್ಲಿ ಒಳಗಿನ ಮನಸ್ಸು ಬೇರೆ. ಈಗ ಇಬ್ಬರು ಜಾತಿಯವರು ಪಂಕ್ತಿಯಲ್ಲಿ ಕೂತ್ಕೊಳ್ಳಿಲ್ಲ, ಊಟದ ವಿಷಯ ಅಲ್ಲ, ಅದು ಮನಸ್ಸು ಇದೆಯಲ್ಲ. ಇನ್ನು ಕೂಡ ನಾವು ಬೇರೆ, ನಾವು ಮೇಲೆ, ಅವ್ರು ಕೆಳಗೆ, ಅದು ಒಂದಾಗಿ ಇನ್ನೂ ಇದೆ ತುಂಬಾ. ಅಲ್ಲ, ಮತ್ತೆ ಸಂಪ್ರದಾಯ ಮತ್ತೆ ಧಾರ್ಮಿಕ ಇದಾದ್ರೆ ಅದು ಓಕೆ. ಈಗ ಅರ್ಚಕರ ಇದು ಬೇರೆ ಇದಕ್ಕೆ ಮನ ಪರಿವರ್ತನೆ ಆಗಬೇಕು ಹೊರತು ನಾವು ಫೋರ್ಸಿಬಲಿ ಯಾರನ್ನು ನೀವು ಹೀಗೆ ಮಾಡಬೇಕು ಅಂತೇಳಿ ಒಂದು ಹೇಳಲಿಕ್ಕೆ ಕಷ್ಟ. ಅದು ಮನ ಪರಿವರ್ತನೆ ಮಾಡುವ ಕೆಲಸ ಈ ಪಂಚ ಪರಿವರ್ತನೆಯಲ್ಲಿ ನಾವು ಮನೆಗಳಿಗೆ ಮನೆ ಸಂಪರ್ಕ ಇದೆ. ಇದಾದ ಮೇಲೆ ಮನೆ ಸಂಪರ್ಕ ಕೂಡ ಹೋಗ್ತದೆ. ಮನೆಗಳಲ್ಲಿ ನಾವು ಇದನ್ನು ತಿಳಿ ಹೇಳುವ ಕೆಲಸಗಳನ್ನು ಮಾಡ್ತದೆ. ನಿಮ್ಮ ಮನೆಯಲ್ಲಿ ಶೌಚ ಆಚರಣೆ ಉಂಟಾ, ಇದ್ದರೆ ಇದನ್ನು ಹೇಗೆ ನಿವಾರಣೆ ಮಾಡ್ಬೋದು. ನಮ್ಮ ಮನೆಯಲ್ಲಿ ಪ್ರಥಮವಾಗಿ ನಾವು ಕಾರ್ಯಕರ್ತರಾಗಿ, ಸಂಘದ ಬೇರೆ ಬೇರೆ ಕಾರ್ಯಕರ್ತರಾಗಿ ನಮ್ಮ ಮನೆಗಳನ್ನು ಅಳವಡಿಸಬೇಕು. ನಮ್ಮ ಮನೆಗಳಲ್ಲಿ ಪ್ರೇಕ್ಷಿತ ಬಾಂಧವರನ್ನು ನಾವು ಈಗ ಒಳಗೆ ಊಟಗೊಳ್ಳುವವರು ಅರ್ಚಕರನ್ನು ಹೊರತುಪಡಿಸಿ ಬೇರೆಯವರು ಹೊರಗೆ ಬಂದು ಊಟ ಮಾಡ್ಬೋದು. ಅದನ್ನು ನಾವು ಪ್ರೇರಣೆ ಮಾಡಬೇಕು. ಅವರು ಪೂಜೆ ಮಾಡುವಂಥವ್ರು ಅವರಿಗೆ ಒಂದು ಇದು ಬಿಡಿ, ನೀವು ಅವರನ್ನು ಹೊರತುಪಡಿಸಿ ಬೇರೆಯವರು ಹೊರಗೆ ಬಂದು ಊಟ ಮಾಡೋದು, ಅದು ನಮ್ಮ ಕಡೆಯಿಂದ ಬರಬೇಕಾದ್ರೆ ಎಲ್ಲರೂ ನಾವು ಒಳಗೆ ಹೋಗಬೇಕು ಅಂತಿಲ್ಲ. ನೀವು ನೋಡಿ ಅದರಲ್ಲಿ ನನ್ನ ಮನೆಯಲ್ಲಿ ಕೂಡ, ನಮ್ಮ ಮನೆಯಲ್ಲಿ ಆ ರೀತಿಯ ಭೇದ ಮಾಡೋದೇ ಇಲ್ಲ. ನಾನು ಬೇರೆ ದೇವಸ್ಥಾನಗಳಿಗೆ ಹೋದಾಗ ನಾನೊಬ್ಬ ಬ್ರಾಹ್ಮಣ ಸಮುದಾಯದವ, ನಾನು ಲಕ್ಷ್ಮೀಕಾಂತರಿಗೂ ಹಾಗೆ ಇದ್ದೇವೆ. ನಾನು ಯಾವತ್ತೂ ಒಳಗೆ ಕೂತು ಊಟ ಮಾಡಿದವ. ಅದು ನಮ್ಮ ಕಡೆಯಿಂದ ಬರುವಂಥ ವಿಷಯ. ಅದನ್ನು ಪ್ರೇರಣೆ ನಾವು ಹೇಗೆ ಒಂದು ಪಥ್ಯಗಳಿರ್ತದೆ. ಕೆಲವರು ಸಸ್ಯಾಹಾರಿಗಳಿರ್ತಾರೆ, ಕೆಲವರು ಎಂತ ಮಾಂಸಾಹಾರ ತಿನ್ನೋರು ಇರ್ತಾರೆ. ಅದು ಸಣ್ಣ ವ್ಯತ್ಯಾಸ, ಅದು ವೈಯಕ್ತಿಕ ವಿಚಾರ. ಅದು ನಾವು ಕೇಳಿ ಕಾರಣ 5 ಸಬ್ಜೆಕ್ಟ್ ಒಳಗೆ ವಿಷಯ.
ಬಟ್ ಇಲ್ಲಿವರೆಗೆ ನಾವು ಗಮನಿಸಿದಾಗೆ ಬಹುತೇಕ ಎಲ್ಲ ಹಿಂದೂ ಸಂಗಮ ಕಾರ್ಯಕ್ರಮಗಳಲ್ಲಿ ಈ ಸಬ್ಜೆಕ್ಟ್ ಟಚ್ ಮಾಡೋದಿಲ್ಲ, ಭಾಷಣ ಮಾಡೋದು. ಅಲ್ಲ, ಈ ವರ್ಷ ಇದುವೇ ಟಾಪಿಕ್. ಆಂತರಿಕವಾಗಿ ನಾವು ಹೇಗೆ ಹಿಂದೂ ಒಗ್ಗಟ್ಟಾಗಬೇಕು, ನಮ್ಮ ಧರ್ಮದ ಆಚೆ ನಾವು ಹೇಗೆ ಫಾಲೋ ಮಾಡೋದು, ನಮ್ಮ ಅದನ್ನು ಬಿಟ್ಟು ಉಳಿದೆಲ್ಲ ಮಾತಾಡ್ತಾರೆ. ಯಾವುದು ಮಾತಾಡಬೇಕಾದ್ರೆ ಮಾತಾಡೋದಿಲ್ಲ. ಹಾಗಾಗಿ ಹಿಂದೂ ಧರ್ಮದ ಒಳಗಡೆ ಇನ್ನೂ ಕೂಡ ಆಗಿಲ್ಲ. ನಮ್ಮ ಆಚರಣೆಯಲ್ಲಿ ಅದನ್ನು ತೋರಿಸ್ತೇವೆ. ಹೇಗೆಂತ ಹೇಳಿದರೆ, ಇಂಥ ಯಾವುದೇ ಕಾರ್ಯಕ್ರಮದಲ್ಲಿ ನಾವು ಒಳಗಿನ ಪಂಕ್ತಿ ಹೊರಗಿನ ಪಂಕ್ತಿ ಅಂತ ನಾವು ಯಾವತ್ತೂ ಮಾಡಿದವರು. ಅದು ದೇವಸ್ಥಾನದಲ್ಲಿ ಇದರಲ್ಲಿ ಬರುವಂಥ ವಿಷಯ. ನೀವು ಹೇಳಿದ ಸಮಸ್ಯೆಯನ್ನು ನಾವು ಇಲ್ಲ ಅಂತ ಹೇಳುದಲ್ಲ, ಅದು ಇದೆ, ಸಮಾಜದಲ್ಲಿ ಇದೆ. ಸಮಾಜವೇ ಅದನ್ನು ಹೇಗೆ ನಾವು ವೈಯಕ್ತಿಕ ಇದರಿಂದ ನಾವು ಅದನ್ನು ಹೇಗೆ ಬದಲಾವಣೆ ತರಬಹುದು ಅಂತ ವ್ಯಕ್ತಿಗತವಾಗಿ ನಾವು ಅದನ್ನು ಹೇಗೆ ಬದಲಾವಣೆ ತರಬಹುದು. ಈ ವರ್ಷ ಒಂದು ಪುಸ್ತಕ ಪ್ರಿಂಟ್ ಮಾಡಿದ್ರು, ಅದು ರಾಷ್ಟ್ರ ಮಟ್ಟದಲ್ಲಿ ಅದು ಪ್ರತಿ ಮನೆಗೆ ತಲುಪಿಸುವ ಒಂದು ಕಾರ್ಯಕ್ರಮ ಆಗ್ತಾ ಉಂಟು. ಏಕೆಂದರೆ ಸಣ್ಣ ಶುಲ್ಕ ಇದೆ, ಆ ಶುಲ್ಕವನ್ನು ಭರಿಸಿ ಪ್ರತಿ ಮನೆಗೆ ತಲುಪಿಸೋ ಕೆಲಸ ಆಗ್ತಾ ಉಂಟು. ನಾವು ಯಾವತ್ತೂ ಜಾಗೃತಿ ಆಗಬಹುದು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 994552191 990178461.